ಸೌಮ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜಯವರ ಸುತನ ಕೋವಿದೆ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರನ ಹರಿತ ಸಿದ್ಧಿಯ ನೀವ ಭವಹರನ ಪರಮ ದುರಿತ ಭಯಂಕರನ ಪರಮದ ಮೂರ ವಿಘ್ನೇಶ್ವರನ ಪರಮದ ಮೂರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ಘನಮೂರ್ತಿ ಮದಮೂರ ಗಣನಾಥನ ತೋಂದರ ದಿನ್ನತೈ ದೀಪರ ದಿನ್ನತೈ ತತಿ ದಿನ್ನತೈ ದೀಪರ ದಿನ್ನತೈ ತೋಂದರ ದಿನ್ನತಕ ದಿನ್ನತೈ ದಿನ್ನತೈ ದೀಪರ ದಿನ್ನತೈ 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 ಗಜಮುಖ ನಾನಿನ್ನ ಪಾದವ ನೆನೆವೆಗೆ ನಿಜವಾಗಿ ಕರುಣಿಸು ಪರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನಾದಿಲ್ಲ ಪಾದವ ನೆನೆವೆ ಮೋದಕ ಹಸ್ತ ಆಶಾಂಕುಶಕರ ಕಮಲ ಪ್ರಶಸ್ತ ಮೂಷಿಕ ಮದನ ಮೋದಕಹಸ್ತ ಅಜಾಂಕರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಲೋಕಿತ ದೂತ
ಸುಗುಣ ವಿಶಾಲದಯ ಸದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಬಾಲನೆನಿಸಿರಿಪು ಜಾಲವರಿದ ಶೀಲದಯಾನುದೆ ಆದಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಗಿಡ ಭಿನ್ನತೆ ದತ್ತ ಗಿಡ ಭಿನ್ನತೆ ತದೈ ತದಗ ದಿನತೆ ತದೈ ದಿನತೆ ತದಗ ದಿನತೆ ತೈ ದಿನದ ದಿನತೆ ದಿನದ ದಿನತೆ ದಿನದ ದಿನತೆ
सर्वमंगलमंगले शिवे सर्वार्थसाधिके शरण्ये त्र्यंबके देवी नारायणी नमोस्तुते नम्यन्तरक्तप्रीतिकोटि श्रीगन्धप्रसाद शिवार्थ ಮೇಳದಲ್ಲಿ ವಾಸ ಶ್ರೀ ಮಹಾಗಣಪತಿ ದೇವರು ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತಗಣಾಧಿಪತಿಗಮಲ್ಲರೋಚದಂ ಉಮಾಸುತಂ ಶೋಕನಾಶನಮಾವಿಷ್ಣು ಶೋಭಾಗಣಕಂ ನಮ್ಯಂತ ಭಕ್ತ ಪ್ರೀತಿ ಕೋಟೆ ಶ್ರೀ ಗಂಧ ಪ್ರಸಾದ ಶಿವಾರ್ಥ
ಮೂರ್ತಿಯೇ ಮಾಯಗಾರನು ನೀನೆ ಮಾನು ನೀನೆ ಓ ಯಜ ನಯನ ಉದಾರಿಯು ನೀನೆ ಓ ಯಜ ನಯನ ಉದಾರಿಯು ನೀನೆ ಮಾಯಗಾರನು ನೀನೆ ನಿನ್ನ ನಂಬಿದೆ ಶಾರದೆಗೆ ಭಕ್ತಗೆ ಮಾತೆಯನ್ನು ಪಾಲಿಸಬಾರದೆ ಮಾತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಜನರ ಬಲದಿ ನೆಲೆಸಿರು ಅನುದಿನ
ದಿನಮಣಿಷತ ತೇಜೋ ದತ್ತ ಭಕ್ತೇಯೇ ಸಿದ್ಧಾರ್ಥೋ ಕಮಲಜ ಸುರಸ್ತೋತ್ರ ವೇದ ವೇದ್ಯೋ ನಮಾಮಿ
ಮಧ್ಯೆ ಮೂರು ಮೂರ್ತಿರುವಂತಹ ನಮ್ಮ ಶಕ್ತಿಯಾಗಿದೆ. ನಮ್ಮ ಅಸ್ತಿತ್ವವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಅಸಾಧ್ಯರಾಗಿ ಅಯೋಮಯ ಸ್ಥಿತಿಯಲ್ಲಿ ಇದ್ದವರು ನಾವು ಒಬ್ಬರು ಮತ್ತೊಬ್ಬರ ಮುಖವನ್ನೇ ನಿಟ್ಟಿಸ್ತಾ ಇದ್ದ ವೇಳೆಯಲ್ಲಿ ನಭೋಮಂಡಲದಿಂದ ಓಂಕಾರ ನಿನಾದವನ್ನು ಕೇಳಿ ಬಂತು. ಅದನ್ನೇ ಹತ್ತು ಹಲವು ಸಲ ಪಡಿಸಿದಾಗ ಅದೇ ಸಾಕಾರಗೊಂಡಿದ್ದೋ ಎಂಬ ಹಾಗೆ ಓಂಕಾರ ರೂಪಿಣಿಯು ನಾದವೇಯೂ ಆದಂತಹ ನೀನು ನಮ್ಮ ಕಣ್ಮುಂದೆ ಪ್ರತ್ಯಕ್ಷ ಆಗಿದ್ದೀರಿ. ಅಮ್ಮ, ಕಣ್ತುಂಬ ನಿನ್ನ ಅಂತ ಚಂದ ಕಂಡಾಗ ಧನ್ಯತೆಯನ್ನು ಪಡೆಯುತ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿನ್ನನ್ನು ಹೊಗಳಲಿಕ್ಕೆ ಶಬ್ದಗಳು ಸಿಕ್ಕದೆ ಮೂಕವಾಗ್ತಾ ಇದ್ದೇವೆ. ಆದರೆ ಆಡಿದಂತಹ ಈ ನುಡಿಗಳೇ ನಿನಗೆ ಸ್ತೋತ್ರವಾಗಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ದಯಾ ಸಾಗರೆಯು ಕರುಣಾಮಯಿಯೂ ಆದಂತಹ ನೀನು ನಮ್ಮನ್ನು ಉದ್ಧರಿಸಬೇಕು ದೇವಿ, ಉದ್ಧರಿಸಬೇಕು. ಯಾತಕ್ಕೆ ಜನ್ಮವನಿದ್ದೆ ನಮಗೆ ಯಾತಕ್ಕೆ ಜನ್ಮವಾಗಿತ್ತೆ, ಮುಂದೆ ಏತರ ಕಾರ್ಯ ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಿನ್ನ ಕರುಣೆಯ ಶುಕ್ಲ ಶಿವಾದ ನಮ್ಮನ್ನು ಉತ್ತರಿಸಿ ಮನ್ನಿಸಿ ಮುನ್ನಡೆಸಿ ದಾರಿ ತೋರಿಸಿ ನೀನೇ ರಕ್ಷಿಸಮ್ಮ. ನೀನಲ್ಲದೆ ಅನ್ಯಾರಿಹರು ತಾಯೇ